ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ನನ್ನ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಂಗಳೂರು ಕಡೆ ಮಾಡುವಂತಹ ಒಂದು ಸೂಪರ್ ಆಗಿರುವಂತಹ ಬೂತಾಯಿ ಮೀನಿನ ಪುಳಿಮುಂಚಿ ರೆಸಿಪಿನ ಹೇಳ್ತಾ ಇದ್ದೀನಿ. ತುಂಬನೇ ಕಡಕಾಗಿ ಒಂದು ಚೂರು ಕಾಯಿ ತುರಿ ಹಾಕದೆ ತುಂಬನೇ ರುಚಿಯಾಗಿ ಸುಲಭವಾಗಿ ಈ ರೆಸಿಪಿನ ಹೇಗೆ ಮಾಡ್ಬೋದು ಅನ್ನೋದನ್ನ ಇವತ್ತಿನ ನನ್ನ ವಿಡಿಯೋದಲ್ಲಿ ನೋಡಿ ನೀವು ತಿಳ್ಕೊಬಹುದು. ರೆಸಿಪಿನ ಪೂರ್ತಿಯಾಗಿ ನೋಡಿ ಒಂದ್ಸರಿ ನೀವು ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಅರ್ಧ ಕೆಜಿಯಷ್ಟು ಬೂತಾಯಿ ಮೀನಿಗೆ ಈ ರೆಸಿಪಿನ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನಾವೆಲ್ಲ ಪದಾರ್ಥಗಳನ್ನು ಅಂದರೆ ಮಸಾಲೆ ಪದಾರ್ಥಗಳನ್ನು ಹುರ್ಕೋಬೇಕು. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ. ಅದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಅದು ಕಾದ ನಂತರ ಒಂದು 8-10 ಬೆಳ್ಳುಳ್ಳಿ ಎಸಳು, ಒಂದು ಸ್ವಲ್ಪ ಕರಿ ಲೀವ್ಸು, ಒಂದು ಚಿಕ್ಕ ಆನಿಯನನ್ನು ಕಟ್ ಮಾಡ್ಕೊಂಡು ಹಾಕೊಳ್ಳಿ, ಒಂದು ಚಿಕ್ಕ ತುಂಡು ಶುಂಠಿ, ಆಮೇಲೆ 1-2 ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಮೊದಲು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲೆ ರುಬ್ಬುವಾಗಲೂ ನಾವು ಇದನ್ನ ಹಾಕೋಬೇಕಾಗುತ್ತೆ, ಯಾಕಂತಂದರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಲೈಟಾಗಿ ಹುರಿದಾದ ನಂತರ ಇವಾಗ 1-2 ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಓಂಕಾಳು, ಅರ್ಧ ಸ್ಪೂನಷ್ಟು ಮೆಂತೆ ಇಷ್ಟನ್ನು ಹಾಕ್ಕೊಂಡು ಹುರ್ಕೋಬೇಕು. ಓಂಕಾಳು ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕೋಬಹುದು, ಇಲ್ದಿದ್ರೆ ತೊಂದರೆ ಇಲ್ಲ. ಇದು ಹುರಿದಾದ ನಂತರ 10-12 ಒಣಮೆಣಸು ಹಾಕೊತಾ ಇದ್ದೀನಿ. 10 ಬ್ಯಾಡಗೆ ಮಿರ್ಚಿ, ಆಮೇಲೆ 2 ಗುಂಟೂರು ಮೆಣಸು. ಖಾರಕ್ಕೆ ಗುಂಟೂರು ಮೆಣಸು ಹಾಕೊತಾ ಇದ್ದೀನಿ. ಕಾಳು ಮೆಣಸು ಬೇಕಾದರೂ 1-2-3 ಹಾಕೋಬಹುದು. ಅದಾದ ನಂತರ ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕಿ ಲೈಟಾಗಿ ಹುರಿದಾದ ನಂತರ ಒಂದು ಚಿಕ್ಕ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಹಾಕೋಬೇಕು. ಹುಣಸೆಹಣ್ಣು ಜಾಸ್ತಿ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಪುಳಿ ಮುಂಚಿ ಅಂತಂದರೆ ಹುಣಸೆಹಣ್ಣು ಮತ್ತು ಮೆಣಸಿಂದನೇ ಮಾಡುವಂಥದ್ದು. ಮೊದಲು ನಾವು ಒಂದು ಸ್ವಲ್ಪ 2-3 ಸ್ಪೂನಷ್ಟು ನೀರು ಹಾಕ್ಕೊಂಡು ಈ ಮಸಾಲೆನ ತಣ್ಣಗಾದ ನಂತರ ಪುಡಿ ಮಾಡ್ಕೋಬೇಕು. ಅದು ಪುಡಿ ಆದ ನಂತರ ಮತ್ತೆ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನ ಸಾಫ್ಟ್ ಪೇಸ್ಟ್ ಥರ ಮಾಡ್ಕೋಬೇಕು. ಈ ಥರ ಆಗಬೇಕು. ಇವಾಗ ನಮ್ಮದು ಪುಳಿ ಮುಂಚಿದು ಮಸಾಲೆ ರೆಡಿ ಆಗಿದೆ. ಇವಾಗ ಫಿಶ್ ಕರಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ನೀವು ಪದಾರ್ಥ ಮಾಡುವಂತಹ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕಿಂಗ್ ಆಯಿಲ್ ಹಾಕಿಬಿಟ್ಟು ಅದಕ್ಕಾದ ನಂತರ ಸ್ವಲ್ಪ ಕರಿ ಲೀವ್ಸ್, ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೋಬಹುದು ಫ್ಲೇವರಿಗೆ. 2 ಹಸಿಮೆಣಸಿನ್ಕಾಯಿ, ಆಮೇಲೆ 1 ನೀರುಳ್ಳಿ ಕಟ್ ಮಾಡಿಕೊಂಡು ಉದ್ದ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಇದನ್ನ ಹಾಕಿ ನಾವು ಒಗ್ಗರಣೆ ಕೊಟ್ಟ ಹಾಗೆ ಮಾಡಿ ಪುಳಿ ಮುಂಚಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಕೊಕೊನಟ್ ಆಯಿಲಲ್ಲಿ ಇದನ್ನ ಹುರ್ಕೊಂಡಿದ್ದೀನಿ ನಾನು. ಒಂದು 3-4 ಸ್ಪೂನ್ ಕೊಕೊನಟ್ ಆಯಿಲ್ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಹುರಿದಾದ ನಂತರ ಫ್ರೈ ಮಾಡಿದ ನಂತರ ನಾವಿವಾಗ ರೆಡಿ ಮಾಡಿಟ್ಟಿರುವಂತಹ ಪುಳಿ ಮುಂಚಿ ಮಸಾಲನ ಹಾಕೊಳ್ಳೋಣ. ಪುಳಿ ಮುಂಚಿ ಮಸಾಲ ಹಾಕಿದ ನಂತರ ಒಂದು ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡಿ, ಅದಾದ ನಂತರ 1-1.5 ಸ್ಪೂನಷ್ಟು ಕಲ್ಲುಪ್ಪು ಹಾಕೊತಾ ಇದ್ದೀನಿ. ಸಾಲ್ಟ್ ನಿಮಗೆ ನೋಡಿಕೊಂಡು ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ಪುಳಿ ಮುಂಚಿಗೆ ಸ್ವಲ್ಪ ಉಪ್ಪು ಜಾಸ್ತಿನೇ ಬೇಕಾಗುತ್ತೆ. ಸ್ಟ್ರಾಂಗ್ ಆಗಿರುತ್ತೆ ಪುಳಿ ಮುಂಚಿ ಯಾವಾಗಲೂ ಮಸಾಲ ಆದ್ರಿಂದ. ನೀವು ದಪ್ಪ ನೋಡ್ಕೊಂಡು ಅಡ್ಜಸ್ಟ್ ಮಾಡಿ. ಇವಾಗ ಹೈ ಫ್ಲೇಮಲ್ಲಿ ಒಂದು 3-4 ನಿಮಿಷ ಕುಕ್ ಮಾಡಿದರೆ ಮಸಾಲ ಚೆನ್ನಾಗಿ ಕುದಿ ಬಂದು ಚೆನ್ನಾಗಿ ಬೆಂದಿರುತ್ತೆ. 3-4 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಮಸಾಲೆ ಇನ್ನೂ ಸ್ವಲ್ಪ ತಿಕ್ಕಾಗುತ್ತೆ. ನೀವು ಅದಕ್ಕೆಷ್ಟಿಟ್ಟಿದ್ರೋ ಅದಕ್ಕಿಂತ ಸ್ವಲ್ಪ ಕುದಿದಾದ ನಂತರ ಇನ್ನೂ ದಪ್ಪ ಬರುತ್ತೆ. ನಾನೊಂದು ಸ್ವಲ್ಪ ಈ ಗ್ರೇವಿನ ದಪ್ಪನೇ ಮಾಡ್ತಾ ಇದ್ದೀನಿ. ಕೆಲವರು ಸ್ವಲ್ಪ ಸಾರು ಟೈಪು ಮಾಡ್ತಾರೆ. ಮಸಾಲೆ ಚೆನ್ನಾಗಿ ಕುದಿದಾದ ನಂತರ ಕೊನೆಯದಾಗಿ ನಾವು ಮೀನನ್ನು ಹಾಕೋಬೇಕು. ಮೀನು ಹಾಕಿದ ನಂತರ ನಾವು ಮೀನು ಮತ್ತು ಮಸಾಲೆ ಈ ಥರ ಹಾಕಿದ ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕರೆಕ್ಟಾಗಿ ಅದನ್ನ ಮುಚ್ಚಿಟ್ಬಿಟ್ಟು 1-2 ನಿಮಿಷ ಕುದಿಸ್ಬೋದು. ಜಾಸ್ತಿ ಕುದಿಸ್ಬೇಡಿ, ಮೀನು ತುಂಬ ಬೇಗನೆ ಬೇಯುತ್ತೆ. ಜಾಸ್ತಿ ಕುದಿಸುವ ಅವಶ್ಯಕತೆ ಇಲ್ಲ. 2 ನಿಮಿಷದಲ್ಲಿ ಮೀನು ಚೆನ್ನಾಗಿ ಬೆಂದಿರುತ್ತೆ. ಸೂಪರ್ ಆಗಿರುವಂತಹ ಪುಳಿಮುಂಚಿ ರೆಡಿ ಆಗಿದೆ. ಇವಾಗ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಶ್ ಮಾಡಿದರೆ ಸೂಪರ್ ಆಗಿರುವಂತಹ ಬೂತಾಯಿ ಮೀನಿನ ಪುಳಿಮುಂಚಿ ರೆಡಿ. ರೈಸ್ ಜೊತೆನೂ ಚೆನ್ನಾಗಿರುತ್ತೆ, ಅಥವಾ ಸಣ್ಣ ಅಂತಾರಲ್ಲ ಇಡ್ಲಿ, ಅದರ ಜೊತೆ ಚೆನ್ನಾಗಿರುತ್ತೆ. ನೀರು ದೋಸೆಗೆ ಸೂಪರ್ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಕುಚ್ಚಲಕ್ಕಿ ಅನ್ನದ ಜೊತೆ ಅಂತೂ ಅದ್ಭುತ ಕಾಂಬಿನೇಷನ್ ಈ ಪುಳಿ ಮುಂಚೆ.
ಇವಾಗ ಇದರ ಇಂಗ್ರೀಡಿಯೆಂಟ್ಸ್ ಅನ್ನ ನಾನು ಪೂರ್ತಿಯಾಗಿ ತೋರಿಸ್ತೀನಿ. 10-12 ಬ್ಯಾಡಗಿ ಮೆಣಸು, ಸ್ವಲ್ಪ ಶುಂಠಿ, 2 ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, 1 ನೀರುಳ್ಳಿ ಕಟ್ ಮಾಡಿ ತಗೊಂಡಿದ್ದೀನಿ, 8 ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಕರಿ ಲೀವ್ಸ್, 2 ಸ್ಪೂನಷ್ಟು ಕೊತ್ತಂಬರಿ, 1 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಮೆಂತೆ, ಅರ್ಧ ಸ್ಪೂನಷ್ಟು ಓಂಕಾಳು, ಸ್ಪೂನಷ್ಟು ಅರಿಶಿನ, ಮಸಾಲೆ ರುಬ್ಲಿಕ್ಕೆ ಇಷ್ಟೆಲ್ಲ ಬೇಕಾಗುತ್ತೆ. ಅದಾದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ತಗೊಳ್ಳಿ. ನೆಕ್ಸ್ಟ್ ನಮಗೆ ಒಂದು ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ, ಕರಿ ಲೀವ್ಸು, 2 ಹಸಿಮೆಣಸಿನಕಾಯಿ, 1 ನೀರುಳ್ಳಿ. ಇದು ಫಿಶನ್ನು ಬೇಯಲಿಕ್ಕಿಡುವಾಗ, ಮಸಾಲೆನ ಬೇಯಲಿಕ್ಕಿಡುವಾಗ ಬೇಕಾಗುತ್ತೆ. ಇದಿಷ್ಟು ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ನೋಡಿದ್ರಲ್ಲ ಎಷ್ಟು ಸೂಪರ್ವಾಗಿ ಚಿಕನ್ ಪುಳಿ ಮುಂಚಿನ ಮಾಡಿದ್ವಿ ಅಂತ. ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹಾಗೆಯೇ ನೀವು ಯಾರಾದರೂ ಇಲ್ಲಿ ತನಕ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ. ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಎಲ್ರಿಗೂ.